ಬಂಟ್ವಾಳ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಸಹಕಾರದಿಂದ ನಡೆದ ರಕ್ತದಾನ ಶಿಬಿರವನ್ನು ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ರಮಾನಾಥರವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಲೊರೆಟ್ಟೋ ಚರ್ಚ್ ಹಾಲ್ನಲ್ಲಿ ನಡೆದ ಈ ರಕ್ತದಾನ ಶಿಬಿರದಲ್ಲಿ 87 ಯೂನಿಟ್ ರಕ್ತ ಸಂಗ್ರಹಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸಂಯೋಜಕರು ಪ್ರವೀಣ್, ಡಾಕ್ಟರ್ ಜೆಎನ್ ಭಟ್, ಲೊರೆಟ್ಟೋ ಚರ್ಚ್ನ ಧರ್ಮಗುರುಗಳು ಫ್ರಾನ್ಸಿಸ್ ಕ್ರಾಸ್ತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೆಡ್ ಕ್ರಾಸ್ ಸಂಸ್ಥೆಯ ಸಹಕಾರದಿಂದ ಬಂಟ್ವಾಳ ಕ್ಷೇತ್ರದ ಈ ಬಂಟ್ವಾಳ ಬ್ಲಾಕಿನ ಯುವಕ ಕಾಂಗ್ರೆಸ್ನವರು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಬಂಟ್ವಾಳದಲ್ಲಿ ಒಂದು ದೊಡ್ಡ ಮಟ್ಟಿನ ರಕ್ತದಾನ ಶಿಬಿರವನ್ನು ಕೂಡ ಸರಿ ಮಾಡಿದ್ದೇವೆ. ಇದು 2ನೇ ರಕ್ತದಾನ ಶಿಬಿರ. 3ನೇ ರಕ್ತದಾನ ಶಿಬಿರ 13 ತಾರೀಕಿನಲ್ಲಿ ಇದೆ. ಇದು ಒಂದು ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ರೆಡ್ ಕ್ರಾಸ್ ಸಂಸ್ಥೆ ಭಾಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾಯಿದೆ. ಈಗಾಗಲೇ ಸುಮಾರು ರಕ್ತದಾನ ಶಿಬಿರವನ್ನು ಮೊನ್ನೆ ಕೊರೋನಾ ಲಾಕ್ಡೌನ್ನ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಲಾಕ್ಡೌನ್ ಅಂತ ಹೇಳಿದರೆ ಜನ ಓಡಾಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ಕಾಲದಲ್ಲಿ ಬಹುಶಃ ರಕ್ತದಾನ ಶಿಬಿರ ಮಾಡುವಂಥದ್ದು ಒಂದು ಸುಲಭದ ಕೆಲಸ ಅಲ್ಲ, ಒಂದು ಸಾಹಸದ ಕೆಲಸ.